ಇನ್ನು ಜೂನ್ 1ರಿಂದ ರಾಜ್ಯದಲ್ಲಿ ದೇವಸ್ಥಾನಗಳನ್ನು ತೆರೆಯುವಂತಹ ರಾಜ್ಯ ಸರ್ಕಾರದ ನಿರ್ಧಾರ ಏಕಪಕ್ಷೀಯ ಅಂತ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಆರೋಪವನ್ನ ಮಾಡಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಅಧ್ಯಕ್ಷ ಕೆಎಸ್ ಮಸೂದ್ ಅವರು ದೇವಸ್ಥಾನ ತೆರೆಯುವ ಬಗ್ಗೆ ಸರ್ಕಾರದ ಈ ಒಂದು ನಿರ್ಧಾರ ಸರಿಯಲ್ಲ, ಕೇವಲ ದೇವಸ್ಥಾನ ಯಾಕೆ, ಮಸೀದಿ ಚರ್ಚ್ಗೂ ಕೂಡ ಅವಕಾಶವನ್ನ ಕೊಡಿ ಎನ್ನುವಂತಹ ಆಗ್ರಹವನ್ನ ಮಾಡಿದ್ದಾರೆ. ಎಲ್ಲ ಧರ್ಮದ ಪ್ರಾರ್ಥನಾ ಕೇಂದ್ರಗಳಿಗೆ ಅವಕಾಶವನ್ನ ಕೊಡಿ. ನಾವು ರಂಜಾನ್ ಸಂದರ್ಭದಲ್ಲಿ ಮಸೀದಿಗೆ ಹೋಗದೆ ಮನೆಯಲ್ಲೇ ಇದ್ದೆವು. ಈಗ ಒಂದು ಧರ್ಮದ ಪ್ರಾರ್ಥನಾ ಕೇಂದ್ರಕ್ಕೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದು ತಪ್ಪು. ಇಂತಹ ಒಂದು ಸೂಕ್ಷ್ಮ ವಿಚಾರದಲ್ಲಿ ರಾಜಕೀಯವನ್ನ ಮಾಡದೆ ಎಲ್ಲರಿಗೂ ಕೂಡ ಅವಕಾಶವನ್ನ ಕೊಡಬೇಕು, ಎಲ್ಲ ಧಾರ್ಮಿಕ ಕೇಂದ್ರಗಳನ್ನು ತೆರೆಯೋದಕ್ಕೆ ಅವಕಾಶಗಳನ್ನ ನೀಡಬೇಕು ಎನ್ನುವಂತಹ ಆಗ್ರಹವನ್ನ ಮಸೂದ್ ಅವರು ಮಾಡಿದ್ದಾರೆ. ಹಿಂದೂಸ್ತಾನದಲ್ಲಿರುವ ಎಲ್ಲ ಹಿಂದೂ ಆಗಲಿ, ಮುಸ್ಲಿಮ್ಸ್ ಆಗಲಿ, ಚರ್ಚ್ ಆಗಲಿ, ಸಿಖ್ ಆಗಲಿ, ಯಾರೂ ಆಗಲಿ, ಎಲ್ಲರೂ ಈ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟ ಈ ಭಾರತ ದೇಶ. ಇಂಥ ಸಮಯದಲ್ಲಿ ಆಘಾತಕಾರಿಯಾದಂಥ ಒಂದು ಆದೇಶ ನಮ್ಮ ಸರ್ಕಾರ ಹೊರಡಿದೆ ಎಂದು ನಮ್ಮ ಮಹಾ ತಪ್ಪು. ಆಘಾತ ಹೇಳಿದರೆ ಒಬ್ಬರಿಗೆ ಬಿಟ್ಟು ಬೆತ್ತೆಲ್ಲರಿಗೆ ಕೊಂದಂಥ ಏನು ಈ ಬಾಂಬಲ್ಲ ಎಂಥ ಅದನ್ನು ಮಾಡಿದ್ದಾರೆ. ಇದು ಮಾಡಿ ಹೌದೆಂದಾದರೆ ಬಹಳ ತಪ್ಪು, ಬಹಳ ಅನ್ಯಾಯ. ಇದನ್ನು ದಯಮಾಡಿ ಈ ಆದೇಶವನ್ನು ನಿಲ್ಲಿಸಬೇಕು. ನಾನು ಹೇಳಿದಿಲ್ಲ, ಈ ಆದೇಶ ಜಾರಿ ಮಾಡುವಾಗ ಮುಸ್ಲಿಮ್ಸ್, ಚರ್ಚ್, ಜೈನ್ಸ್ ಅವರಿಗೆ ಸಹ ಇದನ್ನು ಓಪನ್ ಮಾಡುವಂಥ ಆದೇಶವನ್ನು ಕೊಡಬೇಕು ನಾನು ನಿಮ್ಮ ಹತ್ರ ಕೇಳಿಕೊಳ್ತೇನೆ. ಅದು ಬಿಟ್ಟು ಒಂದೇ ಜಾತಿಗೆ ಮಾಡುವಂಥದ್ದು ಆಘಾತಕಾರಿಯಾಗಿದೆ. ಆಗ ಎಲ್ಲ ಧರ್ಮದ ಅದರದೇ ಸೇರಿ ಒಟ್ಟಾಗಿ ನಿಮ್ಮ ಹತ್ರ ಬಂದರೆ ನೀವು ಭಾಳ ಕಷ್ಟದಲ್ಲಿ ಬೀಳ್ತೀರಿ. ಭಾಳ ಕಷ್ಟ ಅಂದರೆ ನೀವು ಅದನ್ನು ತಪ್ಪಿಸುವಾಗಿರಲಿಲ್ಲ. ಆದ್ದರಿಂದ ನಾನು ಇನ್ನೊಮ್ಮೆ ಎಲ್ಲ ಜನಾಂಗದವರ ಪರವಾಗಿ ನಾನೊಂದು ಮಾಜಿ ವಿಧಾನ ಪರಿಷತ್ ಸದಸ್ಯ, ಮೈನಾರಿಟಿ ಕಮಿಷನ್ ಚೇರ್ಮನ್ ಆಗಿ ಇವತ್ತು ಮುಸ್ಲಿಂ ಸೆಂಟ್ರಲ್ ಕಮಿಟಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಅಧ್ಯಕ್ಷನಾಗಿ ಇದನ್ನು ನನ್ನ ಹತ್ರ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ, ವಿನಂತಿಸುತ್ತಾ ಇದ್ದೇನೆ. ಇದನ್ನು ನಾವು ಪರಿಗಣಿಸದೆ ಮುಂದಕ್ಕೆ ಹೋಗುವ ಅಂದರೆ ಮುಂದಿನ ಆ ಪರಿಸ್ಥಿತಿ ಏನಾಗಬಹುದೆಂದು ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಆದರೆ ಒಂದು ವಾರ್ನಿಂಗ್ ಕೊಡ್ತೇನೆ, ಭಾಳ ತಪ್ಪ ಮಾಡ್ತೀವಿ, ಭಾಳ ಕಷ್ಟ ಆದೀತು. ಎಲ್ಲರೂ ಎದ್ದು ಬಿಟ್ಟರೆ ನೀವು ಏನು ಮಾಡುವಾಗಿಲ್ಲ. ಆದ್ದರಿಂದ ಜಾಗೃತ ಆಗಿರಿ. ಇದನ್ನು ಕೂಡಲೇ ಈ ಆದೇಶದ ಒಟ್ಟಿಗೆ ಇದನ್ನು ಸಹ ಕೊಡಬೇಕು ನಾನು ಅತಿ ವಿಮ್ರದಿಂದ ಕೇಳಿಕೊಳ್ತಾ ಇದ್ದೇನೆ. ಈಗ ದೇವರು ಒಂದೇ, ಆರಾಧನೆ ಎಲ್ಲ ದೇವರು ಒಬ್ಬನೇ, ಆರಾಧನೆ ಎಲ್ಲ ಮಾಡ್ತದೆ. ಇವತ್ತು ನಾವು ರಂಜಾನಿಗೆ 30 ದಿವಸ ಸರ್ಕಾರದ ಆದೇಶ ಹೇಳಿದರೆ ಮಸೀದಿಗೆ ಬರಬಾರ್ದು, ಮಸೀದಿಯಲ್ಲಿ ನಾವು ಮಾಡಿ ಅತಿ ಮುಖ್ಯವಾಗಿ ಜುಮಾ ಮಸ್ಜಿದಿಗೆ ಹೋಗಬಾರ್ದು. ಈ ನಮ್ಮದು ಈದುಲ್ ಫಿತ್ರ್ ಇದೆಲ್ಲ ಹಬ್ಬ, ಅದನ್ನು ಆದಿತ್ಯವಾರ ಕಂಪ್ಲೀಟ್ ಕರ್ಫ್ಯೂ ಹೇಳಿ ಮಾಡಬಾರ್ದು ಹೇಳಿದೆ. ಇದನ್ನು ನಾವು ನಮ್ಮ ಕಾಜಿಗಳು, ನಾನು ಮುಸ್ಲಿಂ ಸೆಂಟ್ರಲ್ ಕಮಿಟಿ ಅಧ್ಯಕ್ಷನಾಗಿ ಸಹ ಹೇಳಿದ್ದೇನೆ, ಪ್ರತಿ ಮಸೂದೆ ಇದನ್ನು ನಾವು ಪಾಪ ನೀವು ಹೊರಗೆ ಬರಬಾರ್ದು, ಅವರು ಸರ್ಕಾರ ಆದೇಶವನ್ನು ಪಾಲಿಸಿ ಎಂದು ನಾವು ಹೇಳಿದ್ದೇವೆ. ಅದರಂತೆ ನಮ್ಮ ಮುಸ್ಲಿಂ ಧರ್ಮದ ಪ್ರತಿಯೊಂದು ಮಸೀದಿಗಳಲ್ಲಿ ಜನರು ಅದೇ ಪ್ರಕಾರ ಕಾಪಾಡಿದ್ದಾರೆ. ಯಾರೂ ಅದನ್ನು ಇದು ಮಾಡಲಿಲ್ಲ. ಮನೆ ಒಳಗನೆ ಪ್ರಾರ್ಥನೆ ಎಲ್ಲ ಮಾಡಿಕೊಂಡು ನಾವು ಬಂದೆ. ಹಾಗೆ 2-3 ದಿವಸ ಆಗಾಗಲೇ ದೇವಸ್ಥಾನಕ್ಕೆ ಎಲ್ಲ ಹೋಗುವುದೆಂಬ ಆದೇಶ ಕೊಟ್ಟದ್ದು ಎಷ್ಟು ಸರಿ, ಅದು ಎಷ್ಟು ಸರಿ, ಎಷ್ಟು ತಪ್ಪು ಕೇಳಿದ ಇಡೀ ಹಿಂದೂಸ್ತಾನದ ಜನರು ಅದನ್ನು ಇವತ್ತು ಜವಾಬನ್ನು ಕೊಡಬೇಕಾಗಿದೆ ಅಲ್ಲ ಸರ್ಕಾರ. ಒಂದು ವೇಳೆ ಇದ್ದರೆ ಜೂನ್ 1ಕ್ಕೆ ತಾವು ಮಾಡೋದಾದರೆ ಎಲ್ರಿಗೂ ಮಾಡಿ, ಮಸೀದಿ, ಚರ್ಚ್, ಗುಡಿ ಎಂತ ಮಾಡಿ, ಎಲ್ರಿಗೂ ಒಟ್ಟಿಗೆ ಮಾಡಿ. ಹಿಂದೂಸ್ತಾನದಲ್ಲಿ ಪ್ರತಿಯೊಬ್ಬರು ದೇವಸ್ಥಾನ, ಚರ್ಚ್ ಇದಕ್ಕೆಲ್ಲ ಹೋಗಲೇ ದೇವರ ಅರ್ಧನೆ ಮಾಡಬೇಕು, ಮಾಡಿ. ಅದು ಮಾಡಿದೆ ಅದಕ್ಕೆ. ಆದರೂ ಇಂಥ ಸಮಯದಲ್ಲಿ ಈ ಕೊರೋನಾದ ಇದೆ ಸಾಯ್ತಾ ಇದ್ದಾರೆ ಜನರು, ಲಕ್ಷಗಟ್ಟಲೆ ಸಾವಿರ ಜನರು ಸಾಯ್ತಾ ಇದೆ. ಮಂಗಳೂರಿನಲ್ಲಿ ಸಾಕ್ತಾರೆ. ಇದನ್ನು ಒಂದು ಅರ್ಥ ಏನಾಗ್ತದೆ ಹೇಳಿದರೆ, ಹಿಂದೂಗಳು ಸಾಯೋದಿಲ್ಲ ನಿಮ್ಮ ಅರ್ಥದಲ್ಲಿ, ನೀವು ಹೇಳಬೇಕು, ಬಾಕಿಯವರು ಸಾಯಬೇಕು ಎಂಬ ಆದೇಶ ತಾವು ಕೊಡ್ತಾ ಇದ್ದೀನಿ ನಾನು ನಂಬ್ತೇನೆ. ಹೇಳಿದರೆ ಈ ಕೊರೋನಾದ ಕಾರಣದಿಂದ ಕೊಡುವಂಥದ್ದು, ನಾನು ಅದು ಬಯಸ್ತೇನೆ. ಅಂಥ ಇದನ್ನು ಮಾಡಲಿಕ್ಕೆ ಹೋಗಬೇಡಿ, ದಯಮಾಡಿ ಹೋಗಬೇಡಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ನಾನು ಇವತ್ತು ಒಂದು ಹೇಳ್ತೇನೆ, ನನಗೆ ಅರ್ಥ ಆಗೋದಿಲ್ಲ, ಇಷ್ಟು ಡೇಂಜರಸ್ ಪೊಸಿಷನ್ ಇಂಡಿಯಾ ಇದೆ.
ಜನರು ಸಾಯ್ತಾ ಇದ್ದಾರೆ, ಹೆಂಗಸರು ಗರ್ಭಿಣಿಯವರು ಏನೆಲ್ಲ ಆಗ್ತಾಯಿದೆ. ಇಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಅವ್ರು ಅಂಥ ಮನುಷ್ಯ ಅಲ್ಲ, ಆ ಮನುಷ್ಯ ಭಾಳ ಒಳ್ಳೆಯ ಮನುಷ್ಯ, ನನಗೆ ಗೊತ್ತಿದೆ. ಅವರು ಮುಸ್ಲಿಮ್ಸ್ ಅದನ್ನು ಹೇಳಿದ್ರು, ಮೊನ್ನೆ ಹೇಳಿದ್ದಾರೆ ನಾನು. ಆದರೆ ಅವರ ಸರ್ಕಾರದಲ್ಲೋ ಉಸ್ತುವಾರಿ ಸಚಿವರಾದ ಮಾನ್ಯ ಪೂಜಾರಿ ಅವರು, ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ, ನಿಮಗೆ ದಕ್ಷಿಣ ಕನ್ನಡದಲ್ಲಿರೋ ಮುಸಲ್ಮಾನರು ಯಾರು ಹೇಳಿ ಗೊತ್ತಿಲ್ವಾ? ನೀವು ಇರೋ ಏರಿಯಾದಲ್ಲಿ ಮುಸಲ್ಮಾನರು ಇಲ್ವಾ? ನೀವು ಮುಸಲ್ಮಾನರ ಹತ್ರ ಹೋಗ್ಬೇಕಂತ ಇಲ್ವಾ? ಯಾಕೆ ಈ ಆದೇಶವನ್ನು ತಾವು ಕೊಟ್ಟಿದ್ದೀರಿ ಹೇಳಿ? ಯಾವ ಧರ್ಮದಲ್ಲಿದೆ? ನಿಮ್ಮ ಧರ್ಮಕ್ಕೆ ಮಾತ್ರವಾ? ನಿಮ್ಮ ದೇವಸ್ಥಾನಕ್ಕೆ ಮಾತ್ರವಾ? ಇಲ್ಲಿ ಗೋಕರ್ಣನಾಥ ಟೆಂಪಲ್ ಇದೆ, ಇಲ್ಲಿ ಮಸೀದಿ ಇದೆ, ಚರ್ಚ್ ಇದೆ. ಆ ದೇವಸ್ಥಾನದಲ್ಲಿ ಮುಸ್ಲಿಂ ಕ್ರಿಶ್ಚಿಯನ್ ಇಲ್ಲ, ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಬಿಲ್ಲವ ಸಮಾಜ ಗೋಕರ್ಣನಾಥ ದೇವಸ್ಥಾನದ ಒಂದು ಇದಾಗಿ ನೀವು ಇದು ಮಾಡಿದ ಮಹಾ ತಪ್ಪು. ನೀವು ನಮ್ಮಿಂದ ದೇವರಿಗೆ ಮಾಡಿದ ದ್ರೋಹ ಇದು. ಇದನ್ನು ಸರಿ ಮಾಡಬೇಕಾದ್ರೆ ನೀವು ಇವತ್ತೇ ನಾನು ಹೇಳ್ತೇನೆ, ನಿಮಗೆ ಆದೇಶವನ್ನು ಕೊಡ್ತಾ ಇದ್ದೇನೆ, ಹೇಳ್ತಾ ಇದ್ದೇನೆ, ನೀವು ಮಾಡೋದಾದರೆ ಎಲ್ಲ ಧರ್ಮದವರಿಗೆ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ಆದೇಶವನ್ನು ಕೊಡಿ. ಅದು ಒಂದು ಕೊಡುವುದೇ ನಾಳೆ ಏನಾದೀತು ಎಂದು ಹೇಳಲಿಕ್ಕೆ ನಾನು ಬಯಸೋದಿಲ್ಲ. ಭಾಳ ಡೇಂಜರ್ ಆದೀತು, ಕಷ್ಟ ಆದೀತು, ಇಲ್ಲಿ ಬರೀಕೆ ನಡಲಿಕ್ಕೆ ಹೋಗ್ಲಿಕ್ಕೆ ಕಷ್ಟ ಆದೀತು, ಜಾಗ್ರತೆ ತಗೊಳ್ಳಿ ಅಷ್ಟೇ. ಅಲ್ಲ, ಈ ಆದೇಶವನ್ನು ಮಾಡದೆ ಅವದನ್ನು ಜಾರಿ ಮಾಡಿದರೆ ಆವಾಗ ಎಲ್ಲ ಕಮ್ಯುನಿಟಿ ಅದರ್ ದೆನ್ ಹಿಂದೂಸ್ ಏನು ಮಾಡಬೇಕು ಅಂದರೆ ನಾವೆಲ್ಲ ಸೇರಿ ಅದನ್ನು ಏನು ಮಾಡಬೇಕು ವಿಚಾರವನ್ನು ತೆಗೆದುಕೊಳ್ಳುವ ಅಷ್ಟೇ. ಆದರೂ ಇವತ್ತು ನಾನು ಶಾಂತಿಯನ್ನು ಕಾಪಾಡಿ. ಮೊದಲು ಶಾಂತಿ, ನಂತರ ಜಾತಿ, ನಾಳೆ ಅದು ದೇವಸ್ಥಾನ ಮಸೀದಿ. ಇದನ್ನು ಬಿಟ್ಟು ಶಾಂತಿಯನ್ನು ಅಶಾಂತಿ ಮಾಡುವಂಥ ಆದೇಶ ಕೊಡಬೇಡಿ, ತಾವು ದಯಮಾಡಿ ಕೊಡಬೇಡಿ.